ಧಾರವಾಡ ಮತ್ತು ಉಡುಪಿ ಜಿಲ್ಲಾ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ದಶಮಾನೋತ್ಸವದ ಸಂಭ್ರಮದ ಪ್ರಯುಕ್ತ ವನ ಮಹೋತ್ಸವ ಮತ್ತು ಪರಿಸರ ಸಂಗೀತ ಕಾರ್ಯಕ್ರಮವು ನಗರದ ಚೇತನ ಬಾಲ ವಿಕಾಸ ಕೇಂದ್ರದಲ್ಲಿ ಜರುಗಿತು. ಇನ್ನು ಚೇತನ ಬಾಲ ಕೇಂದ್ರದ ವಿಶೇಷ ಮಕ್ಕಳು ಕೂಡ ಸಂಗೀತ ಕಾರ್ಯಕ್ರಮಕ್ಕೆ ಹೆಜ್ಜೆ ಹಾಕಿದ್ರು. ಮಂಗಳೂರಿನ ವಿಟಿ ರೋಡ್ ಸಮೀಪದಲ್ಲಿರುವ ಚೇತನ ಬಾಲ ವಿಕಾಸ ಉಭಯ ಜಿಲ್ಲಾ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ದಶಮಾನೋತ್ಸವ ಸಂಭ್ರಮ ಪ್ರಯುಕ್ತ ವನ ಮಹೋತ್ಸವ ಮತ್ತು ಪರಿಸರ ಸಂಗೀತ ಆಯೋಜಿಸಲಾಗಿತ್ತು. ಇನ್ನು ಸೇವಾ ಭಾರತೀಯ ಅಂಗಸಂಸ್ಥೆಯಾದ ಚೇತನ ಬಾಲ ವಿಕಾಸ ಕೇಂದ್ರದ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಒಕ್ಕೂಟದ ಅಧ್ಯಕ್ಷರಾದ ಜಗದೀಶ್ ಶೆಟ್ಟಿ ಮಾತನಾಡಿ, ವಿಶೇಷ ಮಕ್ಕಳಲ್ಲಿರುವ ಪ್ರೀತಿ ಎಲ್ಲೂ ಕೂಡ ಸಿಗಲ್ಲ. ಇಂತಹ ಕಾರ್ಯಕ್ರಮವನ್ನ ಆಯೋಜಿಸಿರುವುದಕ್ಕೆ ಚಿರಋಣಿಯಾಗಿದ್ದೇನೆ ಎಂದು ಹೇಳಿದ್ರು. ಈ ವಿಶೇಷ ಮಕ್ಕಳು ಯಾರಿದ್ದಾರೆ ಇವರು ಕೂಡ ದೇವರ ಮಕ್ಕಳು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇವತ್ತು ನಾನು ಕೂಡ ಸಾನ್ನಿಧ್ಯ ಮಾನಸಿಕ ವಿಕಾಸ ಮಾರ್ಗದ ಮಕ್ಕಳ ವಿಶೇಷ ಶಾಲೆ ಮತ್ತು ತರಬೇತಿ ಸಂಸ್ಥೆ ಶಕ್ತಿನಗರ ಇದರ ಒಬ್ಬ ನಾನು ಡೈರೆಕ್ಟರ್ ಆಗಿದ್ದೇನೆ. ಇದರಲ್ಲೂ ಕೂಡ ನಾನು ಟ್ರಸ್ಟಿಯಾಗಿ ಇವತ್ತು ನಾನು ಕೆಲಸ ಮಾಡ್ತಿದ್ದೇನೆ. ಈ ಮಕ್ಕಳ ಜೊತೆಗೆ ನಾನು ಬಹಳ ಹತ್ತಿರದಿಂದ ನಾನು ಹಲವಾರು ವರ್ಷಗಳಿಂದ ನಾನು ಕೂಡ ಇವತ್ತು ಬಹಳಷ್ಟು ನಾನು ಒಂದು ರೀತಿಯಲ್ಲಿ ಸಂತೋಷದಿಂದ ಇವರ ಜೊತೆಗೆ ಕಲಿತಾ ಇದ್ದೇನೆ. ಇವರಲ್ಲಿರುವಂತಹ ಈ ಮಕ್ಕಳ ಜೊತೆಗೆ ಇರುವಂತಹ ವಾಟ್ ದಿ ಹ್ಯಾಪಿನೆಸ್ ವಿ ಗೆಟ್ ಫ್ರಮ್ ದೀಸ್ ಚಿಲ್ಡ್ರನ್ ವಿ ನೆವರ್ ಗೆಟ್ ಫ್ರಮ್ ಅದರ್ ಸೋಷಿಯಲ್ ಆಕ್ಟಿವಿಟೀಸ್. ಈ ಮಕ್ಕಳ ಜೊತೆ ಇರುವಂತಹ ಈ ಪ್ರೀತಿ, ಈ ಮಕ್ಕಳ ಜೊತೆಗೆ ನಾವು ಕಲಿಯುವಂತಹ ಇವರು ಕೊಡುವಂತಹ ನಿಷ್ಕಳಂಕವಾದಂತಹ ಪ್ರೀತಿ, ಇವರು ಕೊಡುವಂತಹ ಈ ಪ್ರೀತಿಯ ಜೊತೆಗೆ ನಾವು ಸಿಗುವಂತಹ ವಿಚಾರಗಳು ಇದು ಎಲ್ಲಿಯೂ ಸಿಗುವುದಿಲ್ಲ. ಈ ವೇಳೆ ಸೇವಾ ಭಾರತೀಯ ವಿಶ್ವಸ್ತರಾದ ಸುಮತಿ ವಿ ಶೆಣಿ, ಶಾಲಾ ಮುಖ್ಯೋಪಾಧ್ಯಾಯಿನಿ ಸುಪ್ರೀತಾ, ಉಪಾಧ್ಯಕ್ಷರಾದ ಮುರಳೀಧರ್ ಕಾಮತ್ ಮತ್ತು ಶೇಡ್ಸ್ ಪ್ರಮೋಟರ್ಸ್ ಮತ್ತು ಈವೆಂಟ್ಸ್ ಮಾಲಕರಾದ ನೌಶಾದ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಸಂಗೀತ ಕಾರ್ಯಕ್ರಮಕ್ಕೆ ಚೇತನ ಬಾಲ ಕೇಂದ್ರದ ವಿಶೇಷ ಮಕ್ಕಳು ಹೆಜ್ಜೆ ಹಾಕಿ ಖುಷಿ ಪಟ್ಟರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.